ಪ್ರೀತಿ ಮದುವೆ ಹೆಸರಲ್ಲಿ ಮುಕ್ತ ಹೆಣ್ಣು ಮಕ್ಕಳನ್ನು ನಂಬಿಸಿ ವರದಕ್ಷಿಣೆ ನೀಡುವಂತೆ ದೈಹಿಕ ಮಾನಸಿಕ ಹಾಗೂ ಇತರ ಹಿಂಸೆಗಳನ್ನು ನೀಡಿದ ಪ್ರಕರಣವೊಂದರಲ್ಲಿ ಆರೋಪಿಯನ್ನ ಕಾಪು ಪೊಲೀಸರು ಬರೋಬ್ಬರಿ 3 ವರ್ಷದ ಬಳಿಕ ಬಂಧಿಸಿದ್ದಾರೆ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಬಾಪೂಜಿ ನಗರದ ನಿವಾಸಿ ನಿಸಾರ್ ಅಹಮದ್ ಉಡುಪಿ ಉದ್ಯಾವರದ ಹೆಣ್ಣು ಮಗಳನ್ನು ಮದುವೆಯಾಗಿದ್ದ. ಮದುವೆ ಸಂದರ್ಭ 78 ಪವನ್ ಚಿನ್ನವನ್ನ ವರದಕ್ಷಿಣೆಯಲ್ಲಿ ಆತ ಪಡೆದಿದ್ದ. ಆದರೂ ಆತನಿಗೆ ಆಸೆ ಇನ್ನೂ ಕೂಡ ಮುಗ್ದಿರಲಿಲ್ಲ. 5 ಲಕ್ಷ ಹಣ, ಒಂದು ಫ್ಲಾಟ್ ಹಾಗೂ ಅಂಗಡಿ ಕಟ್ಟಡಗಳನ್ನು ಬಾಡಿಗೆಗೆ ಕೊಡಬೇಕು ಅಂತ ಮಡದಿಯನ್ನ ಪೀಡಿಸಿದ್ದಾನೆ. ಚಿನ್ನ ಹಣ ಬರಲಿಲ್ಲ ಎಂದಾಗ ನೇರವಾಗಿ ಆಕೆಯ ಹೆತ್ತವರಿಗೆ ಬೆದರಿಕೆ ಹಾಕಲು ನಿಸಾರ್ ಅಹಮದ್ ಹಾಗೂ ಅವನ ಕುಟುಂಬಸ್ಥರು ಪ್ರಾರಂಭಿಸಿದ್ದಾರೆ. ಇದರಿಂದಾಗಿ ರೋಸಿ ಹೋಗಿದ್ದ ಸಂತ್ರಸ್ತೆಯ ಮನೆಯವರು ಕಾಪು ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಕೇಸು ದಾಖಲಾದ ಬೆನ್ನಲ್ಲೇ ಖದೀಮಾ ನಿಸಾರ್ ವಿದೇಶಕ್ಕೆ ಪಲಾಯನ ಮಾಡಿದ್ದ. ಆದರೆ 3 ವರ್ಷಗಳ ಹಿಂದಿನ ಈ ಪ್ರಕರಣ ಭೇದಿಸುವಲ್ಲಿ ಕಾಪು ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸೌದಿ ಅರೇಬಿಯಾಕ್ಕೆ ಪಲಾಯನ ಮಾಡಿದ್ದ ನಿಸಾರ್ ಅಹಮದ್ 2ನೇ ಮದುವೆಯ ಅದ್ದೂರಿ ತಯಾರಿಯಲ್ಲಿದ್ದ. ಹೆಣ್ಣು ನೋಡಿ ಮದುವೆಯಾಗಲು ಮುಂಬೈ ಸ್ಪಾಟ್ ತಲುಪಿದ್ದ ನಿಸಾರ್ ಅಹಮದ್ನನ್ನ ಕಾಪು ಪೊಲೀಸರ ಚಾಣಾಕ್ಷತನದಿಂದ ಬಂಧಿಸಿ ಉಡುಪಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಹಾಜರುಪಡಿಸಲಾಗಿದೆ. ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರು ಜೂನ್ 7ರವರೆಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ.